ಗರಿ ಗರಿ ದೋಸೆ ಮಸಾಲೆ ದೋಸೆ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಕಾಸ್ಟ್ ಐರನ್ ತವ ಇರುತ್ತಲ್ವ, ಅದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಾ? 100 ವರ್ಷ ಹಳೆದಾದರೂ ಕೂಡ ಈ ಕಾಸ್ಟ್ ಐರನ್ ತವ ಹೊಸದಾಗೇ ಇರಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ನಾವು ದೋಸೆ ಮಾಡಲಿಕ್ಕೆ ಎಲ್ಲ ಉಪಯೋಗ ಮಾಡುವಂತಹ ಕಾಸ್ಟ್ ಐರನ್ ತವ ಬರುತ್ತಲ್ವ, ಇದನ್ನ ಯಾವ ಥರ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಕಾಸ್ಟ್ ಐರನ್ ತವ ಮತ್ತು ಐರನ್ ತವ, ಕಬ್ಬಿಣದ ಕಾವಲಿಗೆ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ನಾವು ಅದನ್ನ ಪಳಗಿಸೋ ವಿಧಾನ ಇರ್ಬೋದು ಅಥವಾ ಮೇಂಟೆನೆನ್ಸ್ ಮಾಡುವ ರೀತಿ ಇರ್ಬೋದು, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಯಾವ ಥರ ಮೇಂಟೈನ್ ಮಾಡ್ಬೋದು ಹೇಳಿ ಮೇಡಮ್, ಅಂದರೆ ದೋಸೆ ಕೆಲವೊಂದು ಸರಿ ಸರಿಯಾಗಿ ಬರಲ್ಲ, ಅದನ್ನ ಪಳಗಿಸೋದು ಹೇಗೆ ಅನ್ನೋದು ಗೊತ್ತಿಲ್ಲ, ಟಿಪ್ಸ್ ಕೊಡಿ ಅಂತ ಕೇಳ್ತಿದ್ರು. ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನಾನು ಹೇಳಿರುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಅಥವಾ ನಾನು ಹೇಳಿರೋ ಟಿಪ್ಸನ್ನು ನೀವು ಅನುಸರಿಸ್ತಾ ಬಂದರೆ ಏನಾಗುತ್ತೆ ಅಂತಂದರೆ 10 ಅಲ್ಲ 20-25 ವರ್ಷ ಹೋದರೂ ಕೂಡ ಐರನ್ ತವ ಅಥವಾ ಕಬ್ಬಿಣದ ಕಾವಲಿ, ಕಾಸ್ಟ್ ಐರನ್ ಕಾವಲಿ ಇರುತ್ತಲ್ವ, ಅದು ಒಂಚೂರು ಹಾಳಾಗಲ್ಲ, ಹೊಸತ್ರ ಥರ ಇರುತ್ತೆ. ದೋಸೆ ಇರ್ಬೋದು ಅಥವಾ ನಾವು ಚಪಾತಿ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ, ಯಾಕಂತಂದರೆ ತುಂಬ ಜನರಿಗೆ ಇದರದ್ದು ಯೂಸ್ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ಇವಾಗ ನಾವು ಎಲ್ಲರೂ ಹೆಚ್ಚಿನದಾಗಿ ಅಡುಗೆ ಮನೆಯಲ್ಲಿ ದೋಸೆ ಮಾಡಲಿಕ್ಕೆ, ಚಪಾತಿ ಮಾಡಲಿಕ್ಕೆ, ರೊಟ್ಟಿ ಮಾಡಲಿಕ್ಕೆ ಉಪಯೋಗ ಮಾಡುವಂಥದ್ದು ಕಾಸ್ಟ್ ಐರನ್ ತವ. ಈ ಕಾಸ್ಟ್ ಐರನ್ ತವ ಮತ್ತು ಐರನ್ ತವಕ್ಕೆ ಏನು ಅಂದರೆ ವಿಭಿನ್ನತೆ ಏನು ಅಂತ ಕೇಳಿದರೆ, ಐರನ್ ತವ ಅಥವಾ ಕಬ್ಬಿಣದ ಕಾವಲಿ 100% ಕಬ್ಬಿಣನೇ ಹಾಕಿ ಮಾಡಿರ್ತಾರೆ. ಬಟ್ ಈ ಕಾಸ್ಟ್ ಐರನಲ್ಲಿ ಸ್ವಲ್ಪ ಬೇರೆ ಮೆಟಲನ್ನು ಯೂಸ್ ಮಾಡಿರ್ತಾರೆ, ಅದೇನು ನಮ್ಗೆ ಗೊತ್ತಾಗಲ್ಲ. ಇನ್ನೊಂದು ಏನು ಅಂತಂದರೆ, ಐರನ್ ತವ ಕಬ್ಬಿಣದ ಕಾವಲಿ ಥರನೇ ಕಾಸ್ಟ್ ಐರನ್ ತವ ಕೂಡ ತುಂಬಾ ಭಾರ ಇರುತ್ತೆ. ಆದರೆ ಕಬ್ಬಿಣದ ಕಾವಲಿಯನ್ನು ನಾವು ಎತ್ತಿ ಮೇಲಿಂದ ಕೆಳಗಡೆ ಹಾಕಿದ್ರೆ ಅದು ಒಡೆದೋಗಲ್ಲ, ಏನೂ ಆಗಲ್ಲ. ಕಾಸ್ಟ್ ಐರನ್ ತವಗಳು ಆ ಥರ ಅಲ್ಲ, ನೀವು ಮೇಲ್ಗಡೆಯಿಂದ ಎತ್ತಿ ಕೆಳಗಡೆ ಹಾಕಿದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಆದರೆ ಕಬ್ಬಿಣದ ಕಾವಲಿ ಮತ್ತು ಈ ಕಾಸ್ಟ್ ಐರನ್ ತವದಲ್ಲಿ ಮಾಡುವಂಥ ದೋಸೆಗೆ ಯಾವುದೇ ಡಿಫ್ರೆನ್ಸ್ ಇರಲ್ಲ, ಎಲ್ಲದೂ ಸೇಮ್ ಇರುತ್ತೆ. ಈ ಕಾಸ್ಟ್ ಐರನ್ ತವ ಕೂಡ ಅಷ್ಟೇ, ನೀವು 100 ವರ್ಷ ಕೇರ್ಫುಲ್ಲಾಗಿ ಉಪಯೋಗ ಮಾಡಿದರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಕಬ್ಬಿಣದು ಕೂಡ ಅಷ್ಟೇ, ಕಾಸ್ಟ್ ಐರನ್ ತವ ಕೂಡ ಅಷ್ಟೇ. ನೀವು ವರ್ಷ ಹೋಗ್ತಾ ಇದ್ದಂಗೆ ಅದನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ಸೂಪರಾಗಿ, ಅಂದರೆ ಸೂಪರ್ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು, ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿಯಂದಿರೆಲ್ಲ ಉಪಯೋಗ ಮಾಡಿರುವಂಥ ಕಬ್ಬಿಣದ ಕಾವಲಿಗಳಲ್ಲಿ ಇವಾಗ ಕೂಡ ದೋಸೆ ಸೂಪರಾಗಿ ಬರುತ್ತೆ. ಇವತ್ತು ನಾನು ಇದನ್ನ ಸೀಸನ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಪಳಗಿಸೋಕ್ಕೆ ಹೋಗಲ್ಲ. ಯಾಕಂತಂದರೆ ಇತ್ತೀಚೆಗೆ ಕೆಲವು ಕಂಪ್ನಿ ಇದು ಏನು ಅಂತಂದರೆ, ನಿಮಗೆ ಈ ಕಾಸ್ಟ್ ಐರನ್ ತವ ಸೀಸನ್ ಆಗೇ ಬರುತ್ತೆ, ಅಂದರೆ ಪಳಗಿಸಿ ನಮಗೆ ಕಳಿಸ್ಕೊಟ್ಟಿರ್ತಾರೆ. ಅಂದರೆ ನಾವು ಅಂಗಡಿಯಿಂದ ತಗೊಳ್ಳುವಾಗಲೇ ನಮಗೆ ಪಳಗಿಸಿ ಸಿಕ್ಕಿರುತ್ತೆ. ನೀವು ಏನು ಅಂತಂದರೆ ಒಂದು ಸ್ವಲ್ಪ ಅದನ್ನ ಸೀಸನ್ ಮಾಡಬೇಕಾಗುತ್ತೆ. ಇದು ನಾನು ಆಲ್ರೆಡಿ ಸೀಸನ್ ಮಾಡಿರುವಂಥ ತವ ಆಗಿರೋದ್ರಿಂದ ನಿಮಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಅದನ್ನ ಪಳಗಿಸೋ ವಿಧಾನವನ್ನು ಹೇಳ್ಕೊಡ್ತೀನಿ. ಇವತ್ತೇನು ಅಂತಂದರೆ, ನಾವು ದಿನನಿತ್ಯ ಅಥವಾ ಅದನ್ನ ವಾರಕ್ಕೊಂದ್ಸರಿ ಕ್ಲೀನ್ ಮಾಡೋದು ಹೇಗೆ ಮತ್ತು ಮೇಂಟೈನ್ ಮಾಡೋದು ಹೇಗೆ, ಒಂದು ವೇಳೆ ದೋಸೆ ಅಂಟಿದ್ರೆ ಅದನ್ನ ನಾವು ಸರಿಪಡಿಸೋದು ಹೇಗೆ, ಕರಟಿ ಹೋದರೆ ಎಲ್ಲ ದೋಸೆ ನೆಕ್ಸ್ಟ್ ಮಾಡಲಿಕ್ಕೆ ಬರಲ್ಲ, ಅದನ್ನ ಕ್ಲೀನ್ ಮಾಡಿ ಮತ್ತೆ ಹೊಸತರ ಥರ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಏನು ಅಂತಂದರೆ, ಒಂದು ವೇಳೆ ದೋಸೆ ಕರಟಿತ್ತು ಅಥವಾ ತುಂಬ ದಿನದಿಂದ ನೀವು ಅದನ್ನ ತೊಳೆದಿಲ್ಲ, ಕ್ಲೀನ್ ಮಾಡಿಲ್ಲ ಅಂತಂದರೆ ಕ್ಲೀನ್ ಮಾಡುವ ವಿಧಾನವನ್ನು ಇವತ್ತು ನೋಡ್ಕೊಳ್ಳಿ. ಮೊದಲಿಗೆ ನಾವು ಈ ಕಾಸ್ಟ್ ಐರನ್ ತವನ ಏನು ಮಾಡಬೇಕು ಅಂತಂದರೆ, ಎಷ್ಟೇ ಅದರಲ್ಲಿ ದೋಸೆ ಅಂಟಿರೋದು ಜಿಡ್ಡುಗಳಿರಲಿ ಏನೇ ಇರಲಿ, ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೊಂಡು ಚೂರು ಬಿಸಿ ಮಾಡಿ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಉದುರಿಸ್ಕೊಳ್ಳಿ. ನಾನಿವಾಗ ತೋರಿಸಿದ್ದೀನಲ್ಲ ಹಾಗೇ. ಅದಾದ ನಂತರ ಒಂದು ಅರ್ಧ ಲಿಂಬೆನ ಕಟ್ ಮಾಡಿಕೊಂಡು ನೋಡಿ, ಅದನ್ನ ಒಂದು ಚೂರಿ ಸಹಾಯದಿಂದ ಅದಕ್ಕೆ ಚುಚ್ಚಿಸ್ಕೊಂಡು ಈ ಥರ ನಿಧಾನಕ್ಕೆ ಅದನ್ನ ಉಜ್ತಾ ಹೋಗಬೇಕು. ಪುಡಿ ಉಪ್ಪು ಸ್ವಲ್ಪ ತವನ ಬಿಸಿ ಮಾಡಬೇಕು, ತುಂಬ ಬಿಸಿ ಮಾಡೋದು ಬೇಡ, ಮೀಡಿಯಮ್ ಉರಿ ಇಟ್ಟು ಸ್ವಲ್ಪ ತವನ ಬಿಸಿ ಮಾಡಿಕೊಂಡು ಸ್ವಲ್ಪ ಪುಡಿ ಉಪ್ಪು ಉದುರಿಸಿ ಲಿಂಬೆ ಸಹಾಯದಿಂದ ಈ ಥರ ಅದನ್ನ ಉಜ್ತಾ ಹೋಗಿ, ಕಲೆ ಎಷ್ಟು ಜಿಡ್ಡಾಗಿದ್ರು ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿದ್ರು, ದೋಸೆದು ಉಳಿದಿರೋದೆಲ್ಲ ಇರುತ್ತಲ್ವ, ಅದು ಅಂಟ್ಕೊಂಡಿದ್ರು ಕ್ಲೀನ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ನೀವು ಕಾಸ್ಟ್ ಐರನ್ ತವ ಇರ್ಬೋದು, ಕಬ್ಬಿಣದ ತವ ಇರ್ಬೋದು, ಯಾವಾಗಲೂ ಅದನ್ನ ನೀರಿಂದ ತೊಳೆದುಕೊಳ್ಳೋಕೆ ಹೋಗಬಾರ್ದು. ದಿನ ನಾವು ದೋಸೆ ಮಾಡ್ತೀವಿ ಅಂತಂದರೆ ದಿನ ನೀರಲ್ಲಿ ತೊಳ್ಕೊಳ್ಳೋಕ್ಕೆ ಹೋಗಬಾರ್ದು. ನೀರು ಮಾಯ್ಶ್ಚರ್ ಅಂಶ ತವದಲ್ಲಿ ಇದ್ದಷ್ಟು ಅದು ತುಕ್ಕು ಹಿಡಿಯುತ್ತೆ, ಆಮೇಲೆ ನಮಗೆ ದೋಸೆ ಚೆನ್ನಾಗಿ ಬರಲ್ಲ, ಜಾಸ್ತಿ ಬಾಳಿಕೆ ಬರಲ್ಲ. 1 ನಿಮಿಷ ಇದನ್ನ ಹಾಗೇ ನೀವು ಉರಿಯಲ್ಲಿ ಇಟ್ಕೊಂಡೆ ಈ ಥರ ಉಜ್ತಾ ಬಂದು, ಕೊನೆಗೇನು ಅಂತಂದರೆ ಸ್ಟವನ್ನು ಬಂದ್ ಮಾಡಿ, ಬಿಸಿ ಇರುವಾಗ ಕೈ ಕೇರ್ಫುಲ್ಲ, ಒಂದು ಸ್ವಲ್ಪ ಏನು ಅಂತಂದರೆ ಸೋಪ್ ವಾಟರ್ ತಗೋಬೇಕು. ಒಂದ್ಸರಿ ನಾವು ಉಪ್ಪು ಮತ್ತು ಲಿಂಬೆಯಿಂದ ಕ್ಲೀನ್ ಮಾಡ್ಕೊಂಡಿವಿ. ಇವಾಗ ಸ್ವಲ್ಪ ಸೋಪಿನ ನೀರನ್ನು ಮಾಡುವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ತವ ಸ್ವಲ್ಪ ಬಿಸಿ ಇರಬೇಕು, ಅಥವಾ ನೀವು ಸೋಪ್ ವಾಟರ್ ಸ್ವಲ್ಪ ಬಿಸಿ ನೀರಲ್ಲಿ ಮಾಡಿರಬೇಕು.
ಸ್ವಲ್ಪ ಸೋಪ್ ವಾಟರನ್ನು ಹಾಕ್ಕೊಂಡು ಇವಾಗ ಈ ನಾವು ಪಾತ್ರೆ ತೊಳೆಯೋದಿರುತ್ತಲ್ವ ಅದು ಸ್ಟೀಲ್ದು ಉಪಯೋಗ ಮಾಡಬೇಡಿ ಯಾವುದೇ ಕಾರಣಕ್ಕೆ. ಸಾಫ್ಟಾಗಿರುವಂಥ ಪಾತ್ರೆ ತೊಳೆದು ಸ್ಕಾಚ್ ಬ್ರೈಟ್ ಇರುತ್ತಲ್ವ ಅದನ್ನ ಒಂದು ಸ್ವಲ್ಪ ಅಂದರೆ ತುಂಬ ರ್ಯಾಶ್ ಆಗಿ ಉಜ್ಕೊಳ್ಳಬಾರ್ದು, ತಿಕ್ಲಬಾರ್ದು, ನಿಧಾನಕ್ಕೆ ನಾವು ಇದನ್ನ ಕ್ಲೀನ್ ಮಾಡಬೇಕು, ಉಜ್ಕೋಬೇಕು. ಯಾಕಂತಂದರೆ ತುಂಬ ಸ್ಕ್ರ್ಯಾಚಸ್ ಆದರೆ ಆಮೇಲೆ ನಮಗೆ ಜಾಸ್ತಿ ಬಾಳಿಕೆ ಬರಲ್ಲ, ದೋಸೆ ಸರಿಯಾಗಿ ಮಾಡೋದಕ್ಕೆ ಬರಲ್ಲ. ಆಲ್ರೆಡಿ ಅದರದ್ದು ಜಿಡ್ಡಿನ ಅಂಶ ಎಲ್ಲ ಉಪ್ಪು ಮತ್ತು ಲಿಂಬೆ ಇದರಲ್ಲಿ ನೀವು ಕ್ಲೀನ್ ಮಾಡುವಾಗ ಹೋಗಿರುತ್ತೆ. ಇನ್ನೊಂದು ಸರಿ ಉಳಿದಿದ್ದು ಏನಾದರೂ ಇದ್ದರೆ ನೀವು ಸೋಪ್ ವಾಟರಿಂದ, ಬಿಸಿ ನೀರಿನ ಸೋಪ್ ವಾಟರಿಂದ ಕ್ಲೀನ್ ಮಾಡುವಾಗ ಹೋಗುತ್ತೆ. ಸ್ವಲ್ಪ ತವ ಬಿಸಿ ಇರುವಾಗಲೇ ಈ ಥರ ಮಾಡ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ ಬಿಸಿ ನೀರಿನ ಸೋಪ್ ವಾಟರನ್ನು ಉಪಯೋಗ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕ್ಲೀನ್ ಮಾಡಿ ಆದ ನಂತರ ನೀರು ಹಾಕಿ ನಾವು ಕ್ಲೀನಾಗಿ ತೊಳ್ಕೊಬೋದು. ಆಯಿತಾ? ಇಷ್ಟಾದ ನಂತರ ಇನ್ನೇನು ಅಂತಂದರೆ ಈ ನೀರಿನ ಪಸೆ ಏನಿರುತ್ತೆ ಅದನ್ನ ಕ್ಲೀನಾಗಿ ನಾವೊಂದು ಬಟ್ಟೆಯಿಂದ ಒರೆಸ್ಕೋಬೇಕು. ತವದಲ್ಲಿ ಯಾವುದೇ ಕಾರಣಕ್ಕೆ ನೀರಿನ ಪಸೆ ಜಾಸ್ತಿ ಹೊತ್ತು ಇರಲಿಕ್ಕೆ ಬಿಡಲೇಬಾರ್ದು. ಕೆಲವರು ಏನು ಮಾಡ್ತಾರೆ, ದೋಸೆ ಮಾಡ್ದಂಗೆ ಅದನ್ನ ಸಿಂಕಲ್ಲಿ ಹಾಕಿಬಿಡ್ತಾರೆ, ಆಮೇಲೆ ಎಷ್ಟೊತ್ತಿಗೋ ತೊಳಿತಾರೆ. ಅದು ದೊಡ್ಡ ತಪ್ಪು ನಾವು ಮಾಡೋದು. ನೀರಿನ ಪಸೆ ಕಬ್ಬಿಣದ ಕಾವಲಿ ಮೇಲೆ ಇತ್ತು ಅಂತಂದರೆ ರಸ್ಟ್ ಹಿಡಿಯುತ್ತೆ, ಅಂದರೆ ತುಕ್ಕು ಹಿಡಿಯುತ್ತೆ, ದೋಸೆ ಸರಿಯಾಗಿ ಇಡಲ್ಲ. ನಾನು ನೀರಿನ ಪಸೆನ ಕ್ಲೀನಾಗಿ ಒಂದು ಅಂದರೆ ಸಾಫ್ಟಾಗಿರೋಂಥ ಬಟ್ಟೆಯಲ್ಲಿ ಒರೆಸಿ ತೆಗೆದಿದ್ದೇನೆ. ಇಷ್ಟಕ್ಕೆ ಮುಗ್ದಿಲ್ಲ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಒಂದು ಸರಿ ನಾವು ನೀರಲ್ಲಿ ತೊಳೆದೀವಿ ಅಂತಂದರೆ ಅದನ್ನ ಒಂಚೂರು ತವನ ಬಿಸಿ ಮಾಡಿಕೊಳ್ಳೇಬೇಕು. ಬಿಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ನಾವು ತೆಗೆದಿಡಬೇಕಾಗುತ್ತೆ. ಉರಿ ಕೂಡ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಇದನ್ನ ಒಂದು 3 ನಿಮಿಷ ನೀವು ಬಿಸಿ ಮಾಡ್ಕೋಬೇಕು. ಒಂದೇನು ಅಂತಂದರೆ, ಸ್ವಲ್ಪ ನಾವು ದೋಸೆ ಮಾಡಲಿಕ್ಕೆ ಯಾವ ಎಣ್ಣೆನ ಯೂಸ್ ಮಾಡ್ತೀವಿ ಅದನ್ನ ಹಾಕ್ಕೊಳ್ಳಿ. ಒಂದು 4-5 ಡ್ರಾಪ್ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡು ಕ್ಲೀನಾಗಿ ಒಂದು ಬ್ರಷ್ ಇರುತ್ತಲ್ವ, ನಾನಿದು ಸಿಲಿಕಾನ್ ಬ್ರಷನ್ನು ಯೂಸ್ ಮಾಡ್ತೀನಿ, ಅದರಲ್ಲಿ ಫುಲ್ ತವಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನಿಮ್ಮ ಮನೇಲಿ ನೀವು ದೋಸೆಗೆ ಎಣ್ಣೆ ಹಾಕಲಿಕ್ಕೆ ಯಾವ ಬ್ರಷ್ ಯೂಸ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ಬೋದು. ಕಂಪ್ಲೀಟಾಗಿ ಬಿಸಿ ಇರುವಾಗಲೇ ಎಣ್ಣೆನ ಪೂರ್ತಿ ಅಪ್ಲೈ ಮಾಡಿ ಈ ಥರ ಎಣ್ಣೆ ಹಾಕಿಬಿಟ್ಟು ಒಂದು 3 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನ ಬಿಸಿ ಮಾಡಬೇಕು. ತುಂಬ ಜಾಸ್ತಿ ಉರಿ ಇಟ್ಕೊಂಡು ಬಿಸಿ ಮಾಡೋದಲ್ಲ, ಮೀಡಿಯಮ್ ಉರಿಯಲ್ಲಿ ಬಿಸಿ ಮಾಡಬೇಕು. ನಮಗೆ ಅದರಲ್ಲಿ ಒಂದು ಸ್ವಲ್ಪ ಈ ಹೊಗೆ ಹೋಗೋದು ಗೊತ್ತಾಗುತ್ತೆ, ಅಥವಾ ನೀವು ಕೈ ಇಟ್ಟಾಗ ಬಿಸಿ ಬಿಸಿ ನಿಮ್ಮ ಕೈಗೆ ತಾಗುತ್ತೆ, ಅಂದರೆ ಆ ಹೊಗೆ ಹೋಗುತ್ತಲ್ವ ಅಷ್ಟೊತ್ತು ಬಿಸಿ ಮಾಡ್ಕೋಬೇಕು. 3ರಿಂದ 4 ನಿಮಿಷ. ಇದು ತೊಳೆದಾದ ನಂತರ ಒರೆಸಿ ನಾನು ಹೇಳ್ತಿರುವಂಥ ಪ್ರೊಸೆಸ. ಈ ಥರ ಎಣ್ಣೆನ ಹಚ್ಚಿಬಿಟ್ಟು 3ರಿಂದ 4 ನಿಮಿಷ ತವನ್ನ ಬಿಸಿ ಮಾಡಿಕೊಂಡು ಅದಾದ ನಂತರ ಬಂದ್ ಮಾಡಿ. ಇನ್ನೊಂದು ಏನು ಅಂತಂದರೆ, ಒಂದು ವೇಳೆ ನೀವೇನಾದರೂ ಎಣ್ಣೆ ಜಾಸ್ತಿ ಹಾಕಿದರೆ, ತುಂಬ ಎಣ್ಣೆನೂ ತವದ ಮೇಲೆ ಇರೋ ಹಾಗೆ ಮಾಡಬಾರ್ದು. ಯಾಕಂತಂದರೆ ಜಾಸ್ತಿ ಎಣ್ಣೆ ಪಸಿತ್ತು ಅಂತಂದರೆ ಅದರಲ್ಲಿ ಧೂಳು ಕೂತ್ಕೊಳ್ಳುತ್ತೆ, ಮತ್ತು ಅದರಲ್ಲಿ ಜಿರಳೆ ಅದು ಇದು ಈ ಸೊಳ್ಳೆಗಳೆಲ್ಲ ಸತ್ತು ಬೀಳಲಿಕ್ಕೆ ಶುರುವಾಗುತ್ತೆ, ತವಕ್ಕೆ ಅಂಟ್ಕೊಳ್ಳುತ್ತೆ. ಆವಾಗ ಮತ್ತೆ ಅದು ಒಳ್ಳೆಯದಲ್ಲ. ಅದರಿಂದ ಅದರಲ್ಲಿ ಜಾಸ್ತಿ ಏನಾದರೂ ಎಣ್ಣೆ ಪಸೆ ಇದ್ದರೆ ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆ ಸಹಾಯದಿಂದ ಒರೆಸ್ಕೊಳ್ಳಿ. ತುಂಬ ಎಣ್ಣೆ ತವಕ್ಕೆ ಅಂಟ್ಕೊಂಡಿರೋ ಹಾಗೆ ನೋಡ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, ಬಿಸಿ ಇರುವಾಗ ಮಾಡಬೇಡಿ, ಸ್ವಲ್ಪ ಬಿಸಿ ತಣ್ಣಗಾದ ನಂತರ ಒಂದು ಸ್ವಲ್ಪ ಅದನ್ನ ಒರೆಸ್ಬಿಟ್ಟು, ಇವಾಗ ನೀವೊಂದು ಪ್ಲಾಸ್ಟಿಕ್ ಕವರ್ ಇದ್ದರೆ ಅಥವಾ ಎಲ್ಲಿ ಧೂಳೆಲ್ಲ ಹೋಗದ ಕಡೆ ಇದನ್ನ ನೀವು ಎತ್ತಿ ಇಡ್ಬೋದು. ಇದು ರೆಗ್ಯುಲರ್ ಪ್ರೊಸೆಸ್. ದಿನಾ ದೋಸೆ ಮಾಡಿ ದಿನಾ ನೀರಲ್ಲಿ ತೊಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನ ಅಂದರೆ ನೀವು ವಾರಕ್ಕೊಂದು ಸರಿ ಅಥವಾ ತಿಂಗಳಿಗೊಂದು 2 ಸರಿ ಮಾಡ್ಬೋದು. ಯಾಕಂತಂದರೆ ದಿನಾ ಕಬ್ಬಿಣದ ಕವಲಿನ ನೀರಲ್ಲಿ ತೊಳೆದ್ರೆ ಜಾಸ್ತಿ ಬಾಳಿಕೆ ಬರಲ್ಲ. ದಿನಾ ದೋಸೆ ಮಾಡುವವರಾದರೆ ಅದನ್ನ ಕ್ಲೀನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು, ನಾನು ಲಾಸ್ಟ್ ಸ್ಟೆಪ್ಸ್ ಹೇಳಿದೆ, ಎಣ್ಣೆನ ಸವರ್ಬಿಟ್ಟು ಅದನ್ನ ಒಂಚೂರು ಒರೆಸ್ಬಿಟ್ಟು ತೆಗೆದಿಟ್ಬೇಡಿ. ದಿನ ಮಾಡುವಾಗ ಒಂದು ತಿಂಗಳಿಗೊಂದು 3-4 ಸರಿ ನಾವು ನೀರಲ್ಲಿ ತೊಳೆದ್ರೆ ಸಾಕು. ಅದು ನಾನು ಹೇಳಿದ ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಹೊಸದಾಗಿ ತಂದ ಕಾವಲಿನ ಸೀಸನಿಂಗ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.